ಶ್ರಮಶಕ್ತಿಯನ್ನು ನಂಬಿ ಬದುಕುವ ಜನರಿಗೆ ವರ್ಷದ ಎಲ್ಲ ಸಮಯದಲ್ಲೂ ಬೇಕಾಗುವ ಕಮ್ಮಾರಿಕೆ ಕೆಲಸ ಮಾಡುವ ವ್ಯಕ್ತಿಗಳು ಕಡಿಮೆಯಾಗುತ್ತಿದ್ದು ಮುಂದಿನ ದಿನದಲ್ಲಿ ಮರೆಯಾಗುವಂತ ಹಂತ ತಲುಪಿದೆ. ಕೃಷಿಕರು ಮತ್ತು ಶ್ರಮಶಕ್ತಿಯಿಂದ ಬದುಕು ಕಟ್ಟಿಕೊಳ್ಳುವ ಹಾರೆ, ಪಿಕ್ಕಾಸು, ಕೊಡರಿ, ಕತ್ತಿ, ನೇಗಿಲು, ಚಾಣ ಸೇರಿದಂತೆ ಅನೇಕ ಕೆಲಸಗಳಿಗೆ ಉಪಯೋಗ ಮಾಡಿದ ಬಳಿಕ ಅದರ ಗಡಸುತನ ಕಳೆದುಕೊಂಡಾಗ ಮತ್ತೆ ಬೆಂಕಿಯ ಜ್ವಾಲೆಯಲ್ಲಿ ಸುಟ್ಟು ಹದ ನೀಡುವ ಕೆಮ್ಮಾರಿಕೆ ಕೆಲಸ ಎಂದೆಂದಿಗೂ ಬೇಕಾಗುವ ಕೆಲಸವಾಗಿದೆ. ನಗರದ ಮಧ್ಯಭಾಗದಲ್ಲಿ ಕೆಮ್ಮಾರಿಕೆ ಮಾಡಲು ಸ್ಥಳ ಸಿಗುವುದಿಲ್ಲ. ಹಳ್ಳಿ ಭಾಗದಲ್ಲಿ ಮಾಡಲು ಸರಕಾರದಿಂದ 5 ಸೆಂಟ್ಸ್ ಜಾಗ ಕೂಡ ಮಂಜೂರು ಆಗುವುದಿಲ್ಲ. ಕೆಲಸಕ್ಕೆ ಬೇಕಾಗುವ ಮಸಿ ಕೂಡ ರಿಯಾಯಿತಿ ದರದಲ್ಲಿ ಸಿಗುವುದಿಲ್ಲ. ಸುಟ್ಟ ಮರದ ಇದ್ದಿಲು ಸಾಗಾಟ ಮಾಡಲು ಅರಣ್ಯ ಇಲಾಖೆಯ ನಿರ್ಬಂಧ. ಕೆಲಸ ಮಾಡುವಾಗ ಬೂದಿಯನ್ನೇ ನುಂಗಿ ಅನಾರೋಗ್ಯ ಉಂಟಾಗುವ ಪರಿಸ್ಥಿತಿ. ಕರಾವಳಿ ಜಿಲ್ಲೆಯಲ್ಲಿ ವಿಶ್ವಕರ್ಮ ಸಮುದಾಯದವರ ಪಂಚ ಕಸುಬುಗಳಲ್ಲಿ ಒಂದು ಎನ್ನಲಾದ ಕಮ್ಮಾರಿಕೆಯನ್ನು ಮಾಡುತ್ತಿರುವ ಆ ಕೆಲಸದಲ್ಲಿ ಅನೇಕ ಸಮಸ್ಯೆ, ಸವಾಲುಗಳು ಇರುವ ಕಾರಣ ಯುವಜನಾಂಗದ ಕುಲವೃತ್ತಿಗೆ ಮನಸ್ಸು ಮಾಡದೆ ಇನ್ನಿತರ ಕೆಲಸಕ್ಕೆ ಸೇರಿಕೊಂಡಿದ್ದು ಅಸಂಘಟಿತ ವಲಯದ ಪ್ರತಿಯೊಂದು ಅವಾಸಾನದತ್ತ ಸಾಗುವ ವೃತ್ತಿಗೆ ಸರ್ಕಾರ ಸಬ್ಸಿಡಿಯಂತಹ ಕೆಲವು ಸವಲತ್ತುಗಳನ್ನು ನೀಡಿ ಉಳಿಸಿ ಬೆಳೆಸುವ ಕಾರ್ಯ ಮಾಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬ್ರಹ್ಮಾವರ. Thank you. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vertex. Invest smart. Invest in Mangaluru.